ನಮಸ್ತೆ ಎಲ್ಲರಿಗೂ. ನಾನಿವತ್ತು ನಾಟಿ ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ಮಾಡಿ ನಿಮಗೆ ತೋರಿಸ್ಲಿಕ್ಕಿದ್ದೇನೆ. ಟೇಸ್ಟ್ ಇನ್ನೂ ಒಳ್ಳೆಯದಾಗಲಿ ಅಂತ ಸೌದೆ ಒಲೆಯಲ್ಲಿ ಸುಕ್ಕ ಮಾಡ್ತಾ ಇದ್ದೀನಿ. ಬಾಯ್ಲರ್ ಕೋಳಿ ಸಾಫ್ಟ್ ಇರ್ತದೆ ಮತ್ತು ಮಕ್ಕಳಿಗೆ ತಿನ್ನಲಿಕ್ಕೆ ಇಷ್ಟ ಆಗ್ತದೆ ಅಂತೇಳಿ ಬಾಯ್ಲರ್ ಕೋಳಿ ಸುಕ್ಕ ಮಾಡ್ತಿದ್ದೀನಿ. ಸೊ ಸುಕ್ಕ ಪ್ರಿಪೇರ್ ಮಾಡುವ, ಹಾಗೆ ನಿಮ್ಮ ಜೊತೆಗೂ ಟೇಸ್ಟ್ ಶೇರ್ ಮಾಡ್ತೇನೆ. ವೆಲ್ಕಮ್ ಟು ಫ್ಯಾಮಿಲಿ ಫುಡ್. ಸುಕ್ಕ ಪೌಡರ್ ಮಾಡ್ಕೊಳ್ಳಿಕ್ಕೆ ಅರ್ಧ ಸ್ಪೂನ್ ಸಾಸಿವೆ, ಒಂದು 4 ಸ್ಪೂನ್ ಆಗುವಷ್ಟು ಧನಿಯಾ, ಮತ್ತು ಒಂದು ಪಿಂಚ್ ಓಂ ಕಾಳು, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಹಾಗೆಯೇ 1 ಸ್ಪೂನ್ ಜೀರಿಗೆ, ಮತ್ತು ಒಂದು ಪಿಂಚ್ ಆಗುವಷ್ಟು ಮೆಂತೆ, ಮತ್ತು ಅರ್ಧ ಸ್ಪೂನ್ ಸೋಂಪು, ಮತ್ತು ಒಂದು ಸಣ್ಣ ಪೀಸ್ ಚಕ್ಕೆಯನ್ನು ತಗೊಳ್ತಿದ್ದೀನಿ. ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಬೇಕಾಗ್ತದೆ ಈ ಸುಕ್ಕಕ್ಕೆ. ಹಾಗೆ ಒಂದು 20 ಒಣಮೆಣಸು, ಮತ್ತು ಒಂದು 10 ಎಸಳಾಗುವಷ್ಟು ಬೆಳ್ಳುಳ್ಳಿ, ಮತ್ತು ಒಂದು ಸಣ್ಣ ಪೀಸ್ ಶುಂಠಿಯನ್ನು ಸಹ ಕಟ್ ಮಾಡಿ ತಗೊಂಡಿದ್ದೇನೆ. ಗ್ಯಾಸ್ನಲ್ಲಿ ಬಾಣಲೆ ಇಟ್ಟು ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಈಗ ನಾನು ಒಣಮೆಣಸನ್ನು ಫ್ರೈ ಮಾಡ್ಕೊಳ್ತಿದ್ದೇನೆ. ಈ ಒಣಮೆಣಸು ಒಂದು ಸ್ವಲ್ಪ ಲೈಟಾಗಿ ಫ್ಲಫಿ ಆಗ್ತದೆ, ಸೊ ಅಲ್ಲಿವರೆಗೆ ಫ್ರೈ ಮಾಡಿ ಅದಾದಮೇಲೆ ಒಂದು ಪ್ಲೇಟ್ನಲ್ಲಿ ಹಾಕಿ ಸೈಡಲ್ಲಿ ಇಡ್ತಾ ಇದ್ದೇನೆ. ಈಗ ಉಳಿದ ಎಲ್ಲ ಮಸಾಲ ಪದಾರ್ಥಗಳನ್ನ ಹಾಕಿ ಒಂದೇ ಸತಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸಹ ಒಳ್ಳೆ ಫ್ರೈ ಆದಮೇಲೆ ಒಳ್ಳೆ ಪರಿಮಳ ಬರ್ತದೆ. ಅದಾದಮೇಲೆ ಅದನ್ನು ಕೂಡ ಈ ಮೆಣಸಿನೊಟ್ಟಿಗೆ ಅದೇ ಪ್ಲೇಟಿಗೆ ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ ಅದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಅದಾದಮೇಲೆ ಅದೇ ಬಾಣಲೆಗೆ ಮತ್ತು ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನು ಹಾಕಿ ಚೆಂದ ಫ್ರೈ ಮಾಡಬೇಕು. ಅದೊಳ್ಳೆ ಪರಿಮಳ ಚೇಂಜ್ ಆಗ್ತದೆ, ಹಾಗೆ ಕಲರ್ ಕೂಡ ಲೈಟಾಗಿ ಚೇಂಜ್ ಆಗ್ತಾ ಬರುವಷ್ಟು ಚೆಂದ ಮಾಡಿ ಫ್ರೈ ಮಾಡಬೇಕು. ಮೊದಲಿಗೆ ಮೆಣಸು ಮತ್ತು ಧನಿಯಾ, ಸಾಸಿವೆ ಅದನ್ನೆಲ್ಲ ಮಿಕ್ಸರ್ ಜಾರ್ನಲ್ಲಿ ಹಾಕಿ ನೀಟಾಗಿ ಪೌಡರ್ ಮಾಡ್ಕೊಳ್ತಿದ್ದೇನೆ. ಇದು ತುಂಬ ಒಳ್ಳೆ ಫೈನ್ ಪೌಡರ್ ಆಗಬೇಕು. ಸೊ ಅದು ನೀಟಾಗಿ ಪೌಡರ್ ಆದಮೇಲೆ ಅದಕ್ಕೆ ನಾನು ಫ್ರೈ ಮಾಡಿಟ್ಟಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸ್ತಿದ್ದೀನಿ. ಸೊ ಅದನ್ನು ಸೇರಿಸಿ ಒಂದು 2 ರೌಂಡು ನೀಟಾಗಿ ತಿರುಗಿಸಿದ್ರೆ ಸಾಕು. ಸೊ ಅದು ಪೇಸ್ಟ್ ಎಂತ ಆಗೋದು ಬೇಡ, ಅದಕ್ಕೆ ಪುನಃ ನಾವು ನೀರೆಂತ ಆ್ಯಡ್ ಮಾಡಲಿಕ್ಕಿಲ್ಲ, ಹಾಗೆಯೇ ಅದು ಡ್ರೈ ಪೌಡರ್ ಆಗ್ತದೆ. ಈ ಜಾರಿಗೆ ಕಾಯಿ ತುರಿಯನ್ನು ಹಾಕಿ 1-2 ರೌಂಡ್ ತಿರುಗಿಸಿದರೆ ಸಾಕು. ಅದಾದಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕಿ ಸಪ್ರೇಟಾಗಿ ತೆಗೆದಿಡುವ. ಈಗ ಒಗ್ಗರಣೆಗೆ ನಾನು 1 kg ಬಾಯ್ಲರ್ ಚಿಕನ್ನಿಗೆ 2 ನೀರುಳ್ಳಿಯನ್ನು ತಗೊಂಡಿದ್ದೇನೆ. ಸೊ 2 ನೀರುಳ್ಳಿಯನ್ನು ನೀಟಾಗಿ ಚಿಕ್ಕದಾಗಿ ಪೀಸ್ ಮಾಡಿ ತಗೊಳ್ತಿದ್ದೇನೆ. ಹಾಗೆ ಒಂದು ದೊಡ್ಡ ಸೈಜಿನ ಟೊಮೆಟೊ ಸಹ ತಗೊಳ್ತಿದ್ದೇನೆ ಕಟ್ ಮಾಡಿ. ಮತ್ತು 2 ಹಸಿಮೆಣಸನ್ನು ಸಹ ಉದ್ದಕ್ಕೆ ಕಟ್ ಮಾಡಿ ತಗೊಳ್ತಿದ್ದೇನೆ. ಇಲ್ಲಿ ನಮ್ಮ ಮನೆಯ ಹೊರಗಡೆ ಸೌದೆ ಒಲೆಯನ್ನು ಹಾಕಿದ್ವಿ. ಸೊ ಅದು ಎಲ್ಲ ರೆಡಿ ಮಾಡಿ ಅದಕ್ಕೆ ಬೆಂಕಿ ಎಲ್ಲ ಕಚ್ಚಿದ್ವಿ. ಈಗ ಬೆಂಕಿ ಕಚ್ಚಿದಾಯಿತು. ಸೊ ನಾನು ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಸೊ ಮಣ್ಣಿನ ಪಾತ್ರೆಗೆ ನಾನೀಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 2 ದಂಟಾಗುವಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿಯಲ್ಲಿ ಒಂದು 3/4 ಭಾಗದಷ್ಟು ಈರುಳ್ಳಿ ನಾನೀಗ ಹಾಕ್ಕೊಳ್ತಾ ಇದ್ದೇನೆ. 1/4 ಭಾಗದಷ್ಟನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೇನೆ. ಸೊ ಈ 3/4 ಭಾಗದಷ್ಟು ಈರುಳ್ಳಿ ಮತ್ತು 2 ಹಸಿಮೆಣಸನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ಪಿಂಚ್ ಆಗುವಷ್ಟು ಅರಿಶಿನ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಗಚಬೇಕು. ಅದಾದಮೇಲೆ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇ ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. 2 ನಿಮಿಷ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ತೊಳೆದಿಟ್ಟಿರುವಂತಹ ಸ್ಕಿನ್ಲೆಸ್ ಚಿಕನ್ ನಾನಿಲ್ಲಿ ತಗೊಂಡಿದ್ದೀನಿ. ಸೊ ಸ್ಕಿನ್ಲೆಸ್ ಚಿಕನನ್ನು ನಾನಿಲ್ಲಿ ಮಣ್ಣಿನ ಪಾತ್ರೆ ಒಳಗೆ ಹಾಕ್ತಾ ಇದ್ದೀನಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಈಗ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಚಿಕನ್ ಒಂದು 75% ಆಗುವಷ್ಟು ಬೆಂದಿದೆ. ಸೊ ನಾನು ಮಾಡಿಟ್ಟಿರುವಂತಹ ಸುಕ್ಕ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸೇರಿಸಿ ಸ್ವಲ್ಪ ಈರುಳ್ಳಿಯನ್ನು ಕೂಡ ಆಗ ನಾನು ಉಳಿಸಿಟ್ಟಿದ್ದೆ. ಸೊ ಅದನ್ನು ಕೂಡ ಸೇರಿಸಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಚಿಕನಿಗೆ ಮಸಾಲೆ ಎಲ್ಲ ಒಳ್ಳೆಯದಾಗಿ ಹಿಡ್ಕೊಂಡಿದೆ. ಈಗ ಫೈನಲ್ ಆಗಿ ಕಾಯಿ ತುರಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಕಾಯಿ ತುರಿ ನಾವು ಆಲ್ರೆಡಿ ಫ್ರೈ ಮಾಡಿ ತಗೊಂಡಿದ್ದೇವೆ. ಸೊ ಅದು ಇನ್ನೇನು ಜಾಸ್ತಿ ಬೇಯಬೇಕಂತಿಲ್ಲ. ಸೊ ಈ ಕಾಯಿ ತುರಿಯನ್ನು ಹಾಗೆ ಒಂದು ಸತಿ ಒಳ್ಳೆ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ರೆ ಸಹ ಸಾಕಾಗ್ತದೆ. ನನಗೆ ಚಿಕನ್ ರೆಸಿಪಿ ನೋಡಿ ತಿನ್ನಲಿಕ್ಕೆ ಮನಸ್ಸಾಯಿತು ಕಾಣಬೇಕು. ಸೊ ಟೇಸ್ಟ್ ಮಾಡಲಿಕ್ಕೆ ಕೇಳ್ತಾ ಇದ್ದ. ಹಾಗೆ ಸ್ವಲ್ಪ ನಾನು ಗ್ರೇವಿ ಕೊಟ್ಟೆ, ಅದು ಮೀಡಿಯಮ್ ಸ್ಪೈಸಿ ಇತ್ತಲ್ಲ. ಸೊ ಅವನಿಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಚಿಕನ್ ಸುಕ್ಕ ರೆಡಿಯಾಗಿದೆ, ನಾಟಿ ಸ್ಟೈಲಲ್ಲಿ ಮಾಡಿದ್ದು. ಸೊ ಈಗ ಸರ್ವ್ ಮಾಡ್ತೇನೆ. ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನೊಟ್ಟಿಗೆ ರಿವ್ಯೂ ಕೇಳುವ ಹೇಗಾಗಿದೆ ಅಂತೇಳಿ. ಅವರಿಗೆ ನಾನೀಗ ಸರ್ವ್ ಮಾಡಿ ಕೊಡ್ತೇನೆ. ಸುಕ್ಕನ ನಾನು ಅವರಿಗೆ ಬಾಯ್ಲ್ಡ್ ರೈಸ್ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ. ಸೊ ತಿಂತಾ ಇದ್ದಾರೆ. ಟೇಸ್ಟ್ ಹೇಗಾಗಿದೆ ಹೇಳ್ತಾರೆ, ನೋಡುವ. ಅವರಿಗೆ ಟೇಸ್ಟ್ ಒಳ್ಳೆಯಾಗಿದೆ ಅಂತ ಹೇಳಿದರು. ಸೊ ಒಮ್ಮೆ ನೀವು ಸಹ ಟ್ರೈ ಮಾಡಿ, ನಿಮಗೆ ಸಹ ಖಂಡಿತ ಲೈಕ್ ಆಗ್ತದೆ. ಹಾಗೆ ಸೌದೆ ಒಲೆಯಲ್ಲೇ ಮಾಡಬೇಕಂತಿಲ್ಲ, ಈವನ್ ಗ್ಯಾಸಲ್ಲಿ ಸಹ ಮಾಡ್ಬೋದು. ಬಟ್ ಸೌದೆ ಒಲೆಯಲ್ಲಿ ಮಾಡಿದ್ರಿಂದ ಅದೊಂದು ಒಳ್ಳೆ ಫ್ಲೇವರ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.